ನಾನು ಪಾಪದೆ ಕೂಲಿ ಕೆಲಸ ಮಾಡ್ತದೆ ರೆಡ್ಡಿ ಜೋಕುಲಿನ ಶಾಲೆ ಕಲ್ಪವಣೆ. ಸುಷ್ಮಿತನ ತಂದೆ ಮತ್ತು ತಾಯಿಯವರಿಗೆ ನಾವೊಂದು ಭರವಸೆಯನ್ನು ಕೊಟ್ಟಿದ್ದೆವು. 5 ಲಕ್ಷದವರೆಗೆ ಆ ಕಿಮೋಥೆರಪಿ ಏನಿದೆ ಅದಕ್ಕೆ ವ್ಯಯ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ನು ಸರ್ಜರಿ ಮಾಡಬೇಕಾದ್ರೆ 4 ರಿಂದ 5 ಲಕ್ಷದವರೆಗೆ ಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಎಲ್ಲರ ಜೀವನ ಎಲ್ಲರಂತಿಲ್ಲ. ಆ ವಿಧಿಯಾಟ ಹೇಗಿರುತ್ತೆ ಅಂತ ಬಲ್ಲೋರು ಯಾರೂ ಇಲ್ಲ. ಕಷ್ಟ, ಸುಖ, ನೋವು, ನಲಿವು ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ವಿಭಿನ್ನವಾಗಿರುತ್ತೆ. ನಮ್ಮ ನಡುವೆನೇ ಅದೆಷ್ಟೋ ಜನ ಕಣ್ಣೀರಿನಲ್ಲೇ ಕೈ ತೊಳೆಯುವಂತಹ ಕುಟುಂಬಗಳು ಇರುತ್ತೆ. ಇದೀಗ ನಾವು ಬಂದು ನಿಂತಿರುವಂಥದ್ದು ಕೂಡ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಸುಷ್ಮಿತಾ ಅನ್ನೋರ ಮನೆಯಲ್ಲಿ. ಬಂಟ್ವಾಳ ತಾಲೂಕಿನ ಬಿಳಿಯೂರು ಗ್ರಾಮದ ಸುಣ್ಣಾನದ ನಿವಾಸಿಯಾಗಿರುವಂತಹ ಹರೀಶ್ ಹಾಗೇನೆ ಆರತಿ ದಂಪತಿಗಳ ಪುತ್ರಿಯಾಗಿರುವಂತಹ ಸುಷ್ಮಿತಾ ಅವರು ಜೀವನದಲ್ಲಿ 10 ಕನಸುಗಳನ್ನು ಕಂಡಿದ್ರು. ಮನೆಗೆ ಆಧಾರವಾಗಬೇಕು, ಮನೆ ಮಂದಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂತಹ 10 ಕನಸುಗಳು ಇತ್ತು. ಆದರೆ ಇದೀಗ ಇವರಿಗೆ ಬಹುದೊಡ್ಡ ಆಘಾತ ಎರಗಿರುವಂಥದ್ದು. ಸುಷ್ಮಿತಾ ಅವರ ಎಡಕಾಲಿನ ಮೊಣಕಾಲಿನಲ್ಲಿ ಕ್ಯಾನ್ಸರ್ ಅನ್ನುವಂಥದ್ದು ಕಾಣಿಸಿಕೊಂಡಿದೆ. ಹೀಗಾಗಿ ಮನೆ ಮಂದಿ ಮುಂದೆ ಏನು ಅನ್ನುವಂತಹ ಪ್ರಶ್ನೆಯಲ್ಲಿ ಇದ್ದಾರೆ. ದಿಕ್ಕೇ ತೋಚದಂತಾಗಿದೆ ಈ ಕುಟುಂಬಕ್ಕೆ. ದಿನಗೂಲಿ ಮಾಡಿ ಜೀವನ ಸಾಗಿಸ್ತಾ ಇರುವಂತಹ ಈ ಕುಟುಂಬಕ್ಕೆ ಆರ್ಥಿಕವಾಗಿರುವಂತಹ ನೆರವು ಬೇಕು. ವೈದ್ಯರು 5 ರಿಂದ 5.5 ಲಕ್ಷ ಆಗುತ್ತೆ ಈಕೆ ಚಿಕಿತ್ಸೆಗೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈಗ ಕಿಮೋಥೆರಪಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಶಸ್ತ್ರಚಿಕಿತ್ಸೆ ಆಯಿತು ಅಂತ ಹೇಳಿದರೆ ಸುಷ್ಮಿತಾ ಅವರು ಗುಣಮುಖರಾಗ್ತಾರೆ. ಹಾಗಾಗಿ ಇವರಿಗೆ ಆರ್ಥಿಕವಾಗಿರುವಂಥ ಸಹಕಾರ ಬೇಕಾಗಿರುವಂಥದ್ದು. ಯುವ ಸ್ಪಂದನ ರಿಜಿಸ್ಟರ್ಡ್ ಪೆರ್ನೆ ಅನ್ನುವಂತಹ ಸಂಸ್ಥೆ ಈಕೆಯ ಆರೋಗ್ಯವನ್ನು ಗುಣಪಡಿಸುವಂಥ ನಿಟ್ಟಿನಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಆರ್ಥಿಕವಾಗಿ ನೆರವನ್ನು ನೀಡುವಂಥಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಎಲ್ಲರೂ ಸಹಕಾರವನ್ನು ನೀಡಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾವು ಸುಷ್ಮಿತಾ ಅವರ ಮನೆಯ ಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಬೇಕು. ಅವರ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡದ್ದು ಯಾವಾಗ, ಇದರ ಬಗ್ಗೆ ಕೂಡ ನಿಮಗೆ ತಿಳಿಸಬೇಕು. ಸುಷ್ಮಿತಾ ಅವರ ಹೆತ್ತವರಿದ್ದಾರೆ. ಅಮ್ಮ ಆರತಿ ಹಾಗೆಯೇ ತಂದೆ ಹರೀಶ್ ಅವರು. ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿದಾಗ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಮುಂದೇನು ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. ಬಟ್ ಇಷ್ಟೊಂದು ದೊಡ್ಡ ಆಘಾತ ಅಂತ ಹೇಳಿದಾಗ ಇವರಿಗೆ ದಿಕ್ಕೇ ತೋಚ್ತಾ ಇಲ್ಲ. ಹಾಗಾಗಿ ನಿಮ್ಮ ಸಹಕಾರವನ್ನು ಕೇಳ್ತಾ ಇರುವಂಥದ್ದು. ಸುಷ್ಮಿತಾ ಬಗ್ಗೆ ಮಾತನಾಡಬೇಕು. ಅದರ ಜೊತೆಗೇನೆ ಅನಾರೋಗ್ಯ ಮುಂದೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೂಡ ಬೇಕಲ್ವಾ? ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ. ಯಾವಾಗ ಗೊತ್ತಾಯಿತು ನಿಮಗೆ ಅಂತ ಸುಷ್ಮಿತಾ ಅವರಿಗೆ ಈ ರೀತಿಯಾಗಿ ಆರೋಗ್ಯ ಸಮಸ್ಯೆ ಇದೆ ಅಂತ ಸರ್ ನೀವು ಹೇಳೋದು? ಒಂದು 2 ತಿಂಗಳ ಮುಂಚೆ. ಓಕೆ. ಅದಕ್ಕಿಂತ ಮುಂಚೆ ಕಾಲು ನೋವು ಇತ್ತ ಹೇಗೆ? ಇಲ್ಲ ಗೊತ್ತಾಗಲಿಲ್ಲ. ಏನೂ ಇರಲಿಲ್ಲ. ಏನಿರಲಿಲ್ಲ. ಓಕೆ. ಹೋದಾಗ ಹಾಸ್ಪಿಟಲ್ಗೆ ಹೋದ್ರಿ, ಅಲ್ಲಿ ಏನು ಹೇಳಿದ್ರು? ಫಸ್ಟು ಹಾಸ್ಪಿಟಲ್ ಹೀಗೆ ಓಪನ್ ಈಗ ಸಣ್ಣ ಹಾಸ್ಪಿಟ್ಲಿಗೆ ಹೋದಲ್ಲ, ಆವಾಗ ಹೀಗೆ ಮತ್ತೆ ತಗೊಂಡು ಬಂದು ಕೊಡ್ತಿದ್ದೆವು. ಕಡಿಮೆ ಆಗಿಲ್ಲ ಅಂತ ಸುರಂಬೈಲ್ ಆಸ್ಪತ್ರೆಗೆ ಹೋದದ್ದು. ಅಲ್ಲಿ ಎಕ್ಸ್ರೇ ತೆಗೆದಾಯಿತು, ಮತ್ತು ರಕ್ತ ಪರೀಕ್ಷೆ ಆಯಿತು. 3 ದಿವಸ ಮೆಡಿಸಿನ್ ಕೊಟ್ಟರು. ಅದರಲ್ಲಿ ಕಡಿಮೆ ಆಗಿಲ್ಲ ಅಂದರೆ ಸುರಂಬೈಲ್ ಇಲ್ಲ ಪುತ್ತೂರಿಗೆ ಸ್ಕ್ಯಾನಿಂಗ್ ಹೋಗಿ ಅಂತ ಹೇಳಿದ್ರು. ಸ್ಕ್ಯಾನಿಂಗ್ ರಿಪೋರ್ಟ್ ತಂದು ತೋರಿಸುವಾಗ ನೀವು ಇಂಥ ನನ್ನಿಂದ ಆಗೋದಿಲ್ಲ, ಇಲ್ಲಿ ಮಂಗಳೂರಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟ್ರ್ ಇದ್ದಾರೆ ಅಂತ ಹೇಳಿದ್ರು. ಅದರ ಡಾಕ್ಟ್ರು ಅಲ್ಲಿ ತೋರಿಸುವಾಗ ಇದನ್ನು KSCಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಒಂದು 2-3 ದಿವಸ ಅಲ್ಲಿದ್ದೆವು. ಅಲ್ಲಿ ಮತ್ತು 3 ದಿವಸದ ಮೆಡಿಸಿನ್ ಕೊಟ್ಟರು. ಅಲ್ಲಿ ಡಿಸ್ಚಾರ್ಜ್ ಅಂತ ಹೋಗಿ ಅಂತ ಹೇಳಿದ್ರು. 3 ದಿವಸದ ಮೆಡಿಸಿನ್ ಕೊಟ್ಟರು. ಅಲ್ಲಿಂದ ಪುನಃ 3 ದಿವಸ ಪುನಃ ಡಾಕ್ಟ್ರಿಗೆ ನಾನು ಮೈನ್ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಇನ್ನೊಂದು ಸಲ ಬರಬೇಕಂತ ಹೇಳಿದ್ರು. ಅಲ್ಲಿ ತೋರಿಸುವಾಗ ಫಾದರ್ ಮಲ್ಲರಿಗೆ ಅಡ್ಮಿಟ್ ಮಾಡಿದರು. ಅಲ್ಲಿ ಇಷ್ಟು ದಿವಸ ಅಲ್ಲಿ ಥೆರಪಿ ಎಲ್ಲ ನಡೀತಾ ಉಂಟು. ಒಂದು ದಿವಸ 21 ದಿವಸ ಆಯಿತು, ಮತ್ತೊಂದು ಸಲ 19 ದಿವಸ ಆಯಿತು. ಓಕೆ. ಶಾಲೆಗೆ ಹೋಗ್ತಾ ಇದ್ದ? ಫಸ್ಟ್ PUC ಪೆರ್ನೆ. ಶಾಲೆಗೆ ಹೋಗ್ತಿದ್ರು. ಓಕೆ. ಇವಾಗ ನೋವಿದ್ಯಾ? ಜಾಸ್ತಿ ನೋವು ಅನ್ನುವಂಥದ್ದು ಎಲ್ಲ ಯಾವ ಹೊತ್ತಿಗಿರುತ್ತೆ? ರಾತ್ರಿ ನಿದ್ದೆ ಮಾಡ್ತಾರಾ ಹೇಗೆ ಅಂತ? ಅದು ಅಲ್ಲಿಂದ ಸ್ವಲ್ಪ ಇತ್ತು, ಹೊಡೆಯುತ್ತದೆ ಅಂತ ಹೇಳ್ತಿದ್ರು. ಇಲ್ಲಿ ಲೋಕಲ್ ಹಾಸ್ಪಿಟಲಿಂದ 1-2 ಕಡೆಯಿಂದ ತಂದು ಮದ್ದು ಹಾಕಿದ್ದು. ಅದರಲ್ಲಿ ಕಡಿಮೆ ಆಗಿಲ್ಲ ಅಂತ ಹಾಗೆ ಮಾಡಿದ್ದು. ಓಕೆ. ಇಲ್ಲಿವರೆಗೆ ಎಷ್ಟು ಖರ್ಚಾಗಿದೆ ಒಂದು ಅಂದಾಜು ಹೇಳಿದ್ರೆ? ಖರ್ಚು ತುಂಬ ಆಗಿದೆ, ಅದರ ಲೆಕ್ಕ ಆಗಬೇಕು. ಇಲ್ಲಿ ಆಯ್ತಲ್ಲ, ಇಲ್ಲಿ ಉಪ್ಪಿನಂಗಡಿ, ಗಡಿಯಾರ ಮತ್ತು ಸುರಂಬೈಲು, ಪುತ್ತೂರೆಲ್ಲ ಜಾಸ್ತಿ. ಮತ್ತೆ ಇಲ್ಲಿ ಮಂಗಳೂರಲ್ಲಿ 2 ಕಡೆ ಆಯ್ತಲ್ಲ. ಕ್ಲಿನಿಕಲ್ಲೇ ಖರ್ಚಾಗಿದೆ. ಹಾಸ್ಪಿಟಲ್ಗೆ ಹೋಗಿ ಮಂಗಳೂರಲ್ಲಿ ಫಾದರ್ ಮುಲ್ಲರಿಂದ ಮೆಡಿಸಿನ್ ಆಗ್ತಾ ಇರೋ. ಈಗ ಫಾದರ್ ಮುಲ್ಲರ್ ಇನ್ನೂ ಕೂಡ ಹೋಗ್ಲಿಕ್ಕೆ ಉಂಟು. 16ನೇ ತಾರೀಕು. 16ನೇ ತಾರೀಕಿಗೆ ಏನು ಹೇಳಿದ್ದಾರೆ? ಕಿಮ್ಮುಂಟು, ಇನ್ನು ಕಿಮ್ಮುಂಟು, ಗ್ಲುಕೋಸ್ ಉಂಟು. ಮತ್ತೆ ಅದಾದ ನಂತರ ನೋಡ್ತಾರೆ ಅಂತ ರೆಸ್ಟ್ ಮಾಡಿಕೊಳ್ಳು. ಓಕೆ. ಆಪರೇಷನ್ ಏನಾದರೂ ಮಾಡೋದು ಅದರ ಬಗ್ಗೆ ಮಾತನಾಡಿದಾರಾ? ಕಡಿಮೆ ಆಗಿಲ್ಲ ಮಾಡಬೇಕು ಅಂತ ಹೇಳಿದ್ರೆ. ಅದೀಗ ಇಲ್ಲಿ ಕಾಲು ಬಗಿಲಿಕ್ಕೆ ಆಗೋದಿಲ್ಲಲ್ಲ,
ಅದರಲ್ಲಿ ಏನು ಬಲ ಇಲ್ಲ ಕಾಲಲ್ಲಿ, ಅದಕ್ಕೆ ಬೇಕಾಗಿ ಓಕೆ, ಬಗ್ಗಿಸ್ಲಿಕ್ಕೆಲ್ಲ ಆಗುದಿಲ್ಲ. ಅದು ಸೂಜಿ ಹಾಕಿದ್ದಾರೆ, ಸೂಜಿ ಹಾಕಿ ಒಳಗಿಂದ ತೆಗೆದಿದ್ದಾರೆ, ಒಳಗಿಂದ ಸೂಜಿ ಹಾಕಿ ಇದನ್ನು ತೋರಿಸಿ ನೋಡ್ಬೋದಲ್ಲ, ಸೂಜಿ ಹಾಕಿ ಅದರ ಒಳಗೆ ಗೆಡ್ಡೆ ಥರ ಇತ್ತು, ಅದನ್ನು ತೆಗೆದಿದ್ದಾರೆ. ಕುಸಿ ಹಾಲು ರಕ್ತ ಹಾಲದಂತ ಇಲ್ಲಿ ಈಗ ದಪ್ಪ ಇತ್ತು, ಈಗ ಸ್ವಲ್ಪ ತಣ್ಣಗಿದೆ, ಕಿಮ್ಥೆರಪಿ ಕೊಡ್ತಾರೆ. ಸುಷ್ಮಿತಾ, ನೋವಿದ್ಯಾ? ತುಂಬಾ ನೋವು? ಮೊನ್ನೆ ಇತ್ತು, ಈಗ ಕಡಿಮೆ ಆಗಿದೆ. ಈಗ ಕಮ್ಮಿ ಆಗಿದೆ. ಫಸ್ಟ್ ಬಾರಿ ನೋವಿತ್ತು. ಹೌದಾ, ಈಗ ಕಮ್ಮಿ ಇದೆಯಾ ನೋವು? ಓಕೆ, ಅಳೋದು ಯಾಕೆ? ಜೀವನ ಅಂದರೆ ಇದೆಲ್ಲ ಇದ್ದಿದ್ದೆ, ಬಟ್ ದೇವರು ಒಂದಲ್ಲ ಒಂದಿನ ಒಳ್ಳೆ ಮಾಡೇ ಮಾಡ್ತಾರೆ, ಆಯಿತಾ? ಹುಷಾರಾಗ್ತೀರಾ ನೀವು, ಅಳ್ಬೇಡಿ, ಆಯಿತಾ? ಓಕೆ ಅಮ್ಮ, ನೀವು ಹೇಳೋದಾದರೆ ತುಂಬ ಕಷ್ಟ ಆಗ್ತಿದೆ ಅಲ್ವಾ? ಜನರ ಸಹಕಾರ ಬೇಕು, ಊರಿನ ಜನರ ಸಹಕಾರ ಬೇಕು, ಖಂಡಿತವಾಗ್ಲೂ ಸಹಕಾರ ಮಾಡೇ ಮಾಡ್ತಾರೆ. ಏನು ಕನಸಿತ್ತು ಅಂತ ಸುಷ್ಮಿತಾ ಬಗ್ಗೆ? ಮುಂದೆ ಎಜುಕೇಷನ್ ಆಗಿರ್ಬೋದು, ಮುಂದೆ ಏನು ಆಗಬೇಕು ಅನ್ನುವಂಥ ಕನಸೆಲ್ಲ ಇತ್ತು ಅಂತ ಏನಾದರೂ ಹೇಳ್ತಾ ಇದ್ರಾ, ಹೇಗೆ ಅಂತ? ಇಷ್ಟು ಶಾಲೆಗೆ ಒಂದು ರಜೆ ಆಯಿತು, ಅದು ಈ ವರ್ಷ ಆಗಲಿ, ನೆಕ್ಸ್ಟ್ ವರ್ಷ ಅದನ್ನು ಮಾಡಬೇಕು. ಸರಿಯಾದ ನಂತರ ಇದು ಸರಿ ಬೇಕಲ್ಲ, ಅದನ್ನು ಹೇಳು. ಓಕೆ, ಇಲ್ಲಿಯವರೆಗೆ ಯಾರೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ? ಇಲ್ಲಿವರೆಗೆ ನಮ್ಮ ಕೈಯಿಂದ ಬಂದಿಲ್ಲ ಪೈಸೆ, ನಮ್ಮ ಸಂಬಂಧವರು ಸ್ವಲ್ಪ ಕೊಟ್ಟು ಅದನ್ನು ಉಂಟು. ಮತ್ತು ಹೊರಗಿನವ್ರ ಕಮಿಟಿಯವ್ರದ್ದು ಇರ್ಬೋದು, ನಾನು ಕೇಳಲಿಲ್ಲ, ಅದನ್ನು ಕಲೆಕ್ಷನ್ ಮಾಡಿದ ಗೊತ್ತಿಲ್ಲ ಅಂತ ಗೊತ್ತಿಲ್ಲ, ಅದು ನನಗೂ ನೋಡಲಿಲ್ಲ. ಓಕೆ, ಇವಾಗ ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತಿರೋದು ಅಂತ ಹೇಳಿದ್ರೆ ಯುವ ಸ್ಪಂದನ ರಿಜಿಸ್ಟರ್ಡ್ ಪೆರ್ನೆ ಅವರಲ್ವಾ? ಏನು ಹೇಳ್ತೀರಾ ಅಂತ ಅವರಿಗೆ ಧನ್ಯವಾದ ಹೇಳ್ಬೇಕು, ಸಹಾಯ ಮಾಡಿದ್ದಕ್ಕೆ, ಮತ್ತೆ ಅಂತ ಹೇಳು, ಪಾಪದವ್ರಿಗೆ ಉಪಕಾರ ಮಾಡೋದಕ್ಕೆ ಒಳ್ಳೆ ಧನ್ಯವಾದ ಅಂತ ಹೇಳ್ಬೇಕು ಅಷ್ಟೇ, ಮತ್ತೆ ಅಂತ. ಓಕೆ ಸರ್, ಖಂಡಿತವಾಗ್ಲೂ ಸುಷ್ಮಿತಾ ಅವರು ಹುಷಾರಾಗ್ತಾರೆ, ಎಲ್ಲ ರೀತಿಯಾಗಿಯೂ ಗುಣಮುಖರಾಗೇ ಆಗ್ತಾರೆ ಸರ್. ಯಾಕೆಂತ ಹೇಳಿದರೆ ದೇವರಿದ್ದಾರೆ, ಅದರ ಜೊತೆಗೇನೆ ಗಟ್ಟಿಯಾಗಿ ಸಂಸ್ಥೆ ಕೂಡ ನಿಮ್ಮ ಜೊತೆಗೆ ಇರೋವಂಥದ್ದು, ಊರಿನ ಜನರ ಸಹಕಾರದ ಮೂಲಕ ಕೂಡ ಹುಷಾರಾಗೇ ಆಗ್ತಾರೆ. ಸುಷ್ಮಿತಾ ಹುಷಾರಾಗಬೇಕು ಆದಷ್ಟು ಬೇಗ, ಆಯಿತಾ ಅಮ್ಮ? ಸುಷ್ಮಿತಾ ಹುಷಾರಿಜ್ಜಿ, ಕಲ್ಪನಾಡ್ಪುರ ಎಂಚೆ ಎತ್ತೇರಿ ಬಂದಿದ್ದು? ಕಲ್ಪನಾಡು ತೊಂದರೆ ಹುಷಾರಿದ್ದೇರಿ. ಬಟ್ ಇತ್ತೆ ಮಸ್ತ್ ಆರೋಗ್ಯ ಎಲ್ಲ ಓ ಆತು ಹುಷಾರಿತ್ತಿನಾರಿಗೆ ಹೊರನ್ನೇ ಇಂಚ ಆತಿನಂಚಿ ನಾವು ಖಂಡಿತವಾದ್ಲ ಬೇಜಾರಪ್ಪನಂಚಿನ ವಿಚಾರ. ಓಕೆ ಅಮ್ಮ, ಊರ್ದಕ್ಕೆ ಪೂರ ಸಹಕಾರ ಕೊರೊಂದುಲ್ಲೇರು ದಾದ ಪನ್ಪರ ಅಗ್ಲೆಗೆ ಇಂಕ್ಲೆಗಂಜಿ ಉಪಾರ ಅಂತಾರೆ, ಅಗ್ಲೆಗಳಂಜಿ ದೇವರು ಸಾಧಿ ಸೊಚ್ಚ ಪಾಡೊಂದು ಪನ್ಪೇನು. ಸಮಾಜ ಸೇವೆಯನ್ನು ಮಾಡಿಕೊಂಡು ಅಶಕ್ತರಿಗೆ ನೆರಳಾಗಿ ನಿಂತಿರುವಂಥದ್ದು. ಹಾಗೆಯೇ ಇದೀಗ ಸುಷ್ಮಿತಾ ಅವರ ಆರೋಗ್ಯ ಸರಿಯಾಗಬೇಕು ಅನ್ನೋವಂಥ ಉದ್ದೇಶದಿಂದಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಅವರಿಗೆ ಸಹಕಾರವನ್ನು ನೀಡ್ತಾ ಇರೋದು ಅಂತ ಹೇಳಿದ್ರೆ ಯುವ ಸ್ಪಂದನ ರಿಜಿಸ್ಟರ್ಡ್ ಪೆರ್ನೆ ಇದರ ಅಧ್ಯಕ್ಷರಿದ್ದಾರೆ ಕಿರಣ್ ಅವರು, ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ. ನಿಮಗೆ ಯಾವಾಗ ಗೊತ್ತಾಯಿತು ಸರ್ ಸುಷ್ಮಿತಾ ಅವರಿಗೆ ಈ ಥರ ಆರೋಗ್ಯ ಸಮಸ್ಯೆ ಇದೆ ಅನ್ನೋವಂಥದ್ದು ಯಾವಾಗ ಗೊತ್ತಾಯಿತು? ನಮಗೆ ಒಂದು ಕಳೆದ 3-4 ದಿವಸದ ಹಿಂದೆ ಕೇಶವ ಸುನ್ನಾನ ಎಂಬವರು ಇಲ್ಲಿಯ ಈ ಏರಿಯಾದ ಗ್ರಾಮ ಪಂಚಾಯತ್ ಸದಸ್ಯರು, ಇವರು ನಮ್ಮ ಪೆರ್ನೆಯಲ್ಲಿ ಸಿಕ್ಕುವಾಗ ಇವರೊಂದು ಪ್ರಸ್ತಾಪ ಮಾಡಿದರು ನಮ್ಮಲ್ಲಿ, ಬಿಳಿಯೂರಿನ ಒಂದು ಹೆಣ್ಣು ಮಗಳಿಗೆ ಹೀಗೆ ಒಂದು ಅನಾರೋಗ್ಯದ ವ್ಯವಸ್ಥೆ ಇದೆ, ನಿಮ್ಮ ಸಂಘಟನೆಯಿಂದ ಏನಾದರೂ ಒಂದು ಉಪಕಾರ ಮಾಡಬಹುದಾ ಅಂತ. ನಮ್ಮ ಯುವ ಸ್ಪಂದನದ ಕಾರ್ಯ ವಿಭಾಗ ಅಂತ ಇದೆ, ಅವರಲ್ಲಿ ನಾವೆಲ್ಲ ಸೇರಿಕೊಂಡು ಡಿಸ್ಕಷನ್ ಮಾಡಿಕೊಂಡು ತಕ್ಷಣ ನಾವು ಪ್ರವೃತ್ತಿಯನ್ನು ತೆಕ್ಕೊಂಡಿದ್ದೇವೆ. ಕಳೆದ 2 ದಿನದ ಹಿಂದೆ ಯುವ ಸ್ಪಂದನದ ಒಂದು ಪೋಸ್ಟರ್ನ ಮಾಡಿಕೊಂಡು ಅದನ್ನು ಶೇರ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡು 24 ಗಂಟೆಯಲ್ಲಿ ಸಾಧಾರಣ ಒಂದು 2.5 ಲಕ್ಷ ಸಂಗ್ರಹಣೆ ಆಗಿದೆ. ಸುಷ್ಮಿತನ ತಂದೆ ಮತ್ತು ತಾಯಿಯವರಿಗೆ ನಾವೊಂದು ಭರವಸೆಯನ್ನು ಕೊಟ್ಟಿದ್ದೇವೆ. ಅವರ ಶಸ್ತ್ರಚಿಕಿತ್ಸೆಗೆ 4ರಿಂದ 5 ಲಕ್ಷ ಬೇಕು ಅಂತ ಹೇಳಿದ್ದಾರೆ. ಅದನ್ನು ಸಂಪೂರ್ಣ ನಾವು ಖರ್ಚು ವೆಚ್ಚವನ್ನು ನಾವು ಸಂಗ್ರಹಣೆ ಮಾಡಿ ಪಾರದರ್ಶಕವಾಗಿ ಅವರಿಗೆ ತಲುಪಿಸುವಂತಹ ಭರವಸೆಯನ್ನು ನಾವು ಕೊಟ್ಟು ಹೋಗಿದ್ದೇವೆ. ಇವತ್ತಿಗೆ 3 ದಿವಸ ಆಯಿತು, ಸಾಧಾರಣ ಒಂದು 3 ಲಕ್ಷದವರೆಗೆ ಸಂಗ್ರಹಣೆ ಆಗಿದೆ. ತಮ್ಮೆಲ್ಲರಲ್ಲಿ ಇನ್ನೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, 5 ಲಕ್ಷದವರೆಗೆ ಸಂಗ್ರಹಣೆ ಮಾಡಿ 1-2-3 ದಿವಸದಲ್ಲಿ ಸಂಗ್ರಹಣೆ ಆಗ್ಬಹುದು ಅಂತ ನಮಗೆ ಒಂದು ಭರವಸೆ ಇದೆ. ಓಕೆ ಸರ್, ನೀವು ಬರಬೇಕಾದ್ರೆ ಸುಷ್ಮಿತಾ ಅವರ ಆರೋಗ್ಯ ಸ್ಥಿತಿ ಹೇಗಿತ್ತು ಅಂತ? ಇವಾಗ ಹೇಳಿದ್ರು ಕಾಲು ಸ್ವಲ್ಪ ಗುಣ ಆಗಿದೆ ಅಂತ, ಬಟ್ ನೀವು ಬರಬೇಕಾದ್ರೆ ಹೇಗಿತ್ತು? ಅಲ್ಲ, ನಾವು ಬರುವಾಗ ಇವತ್ತಿಗೆ ಒಂದು 5 ದಿವಸ ಆಯಿತು. 2 ಸಲ ಕಿಮೋ ಆದ ನಂತರ ನಾವು ಬಂದು ವಿಚಾರಿಸಿದ್ದೇವೆ. ಇನ್ನು ನೆಕ್ಸ್ಟಿನ ಹಂತಕ್ಕೆ ಅವರು ಹೋಗಬೇಕಷ್ಟೇ. ಅದರ ಮೊದಲು ನಾವು ಈ ಹಣದ ಒಂದು ಸಂಗ್ರಹಣೆಯನ್ನು ಮಾಡ್ತೇವೆ ಅಂತ ಹೇಳ್ಕೊಂಡು ಭರವಸೆಯನ್ನು ಕೊಟ್ಟಿದ್ದೇವೆ. ಸದ್ಯ ಸುಷ್ಮಿತಾಳ
ಕುಟುಂಬದ ಒಂದು ಆಯುಷ್ಮಾನ್ ಕಾರ್ಡು ಸಹ ಇದೆ. ಸದ್ಯದಲ್ಲಿ 5 ಲಕ್ಷದವರೆಗೆ ಆ ಕಿಮೋಥೆರಪಿ ಏನಿದೆ ಅದಕ್ಕೆ ವ್ಯಯ ಆಗಿದೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ಇನ್ನು ಸರ್ಜರಿ ಮಾಡಬೇಕಾದ್ರೆ 4 ರಿಂದ 5 ಲಕ್ಷದವರೆಗೆ ಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಯುವ ಸ್ಪಂದನ ಸಂಘಟನೆ ಸಂಗ್ರಹವನ್ನು ಮಾಡ್ತಾ ಇದ್ದೇವೆ. ಯುವ ಸ್ಪಂದನದ ಒಂದು ಸ್ಕ್ಯಾನರು ಮತ್ತು ಅಕೌಂಟ್ನ ಅಡಿಯಲ್ಲಿ ತಮಗೆಲ್ಲರಿಗೂ ಕಳಿಸ್ತಾ ಇದ್ದೇವೆ. ಆದಷ್ಟು ನಮ್ಮ ಕೈಲಾದಷ್ಟು ಸುಷ್ಮಿತಾ ಅನ್ನುವಂಥ ಒಂದು ಹೆಣ್ಣು ಮಗಳು ನಮ್ಮ ಮನೆಯ, ನಮ್ಮ ತಂಗಿ, ನಮ್ಮ ಕುಟುಂಬದವಳು ಅನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ತಮ್ಮ ಕೈಲಾದಷ್ಟು ಸಹಕಾರವನ್ನು ನೀಡಬೇಕಂತ ಯುವ ಸ್ಪಂದನದ ವತಿಯಿಂದ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ನಾನು ಕೇಳುತ್ತಾ ಇದ್ದೇನೆ. ಓಕೆ ಸರ್, ಯುವ ಸ್ಪಂದನ ಮೂಲಕ ಇನ್ನಷ್ಟು ಕೆಲಸಗಳು ಆಗಬೇಕು. ಹಾಗೆಯೇ ಸುಷ್ಮಿತಾ ಅವರಿಗೆ 5 ಲಕ್ಷ ಮಾತ್ರ ಅಲ್ಲ, ಅದಕ್ಕಿಂತ ಮುಂದೆ ಕೂಡ ಅವರ ಜೀವನಕ್ಕೆ ಬೇಕಾಗಿರುವಂಥದ್ದು ಬೇಕಾಗುತ್ತೆ ಸರ್. ಆ ಹಂತದಲ್ಲಿ ಕೂಡ ನೀವು ಕೈ ಜೋಡಿಸಿ ಅಂತ ನಾವು ಕೆಲವು ದಾನಿಗಳಲ್ಲಿ ನಾವು ಕೇಳಿದ್ದೇವೆ. ಅವರ ಶಸ್ತ್ರಚಿಕಿತ್ಸೆಗೆ ಏನು ಖರ್ಚಾಗ್ತದೆ ಅದನ್ನು ಸಂಗ್ರಹ ಮಾಡ್ತೇವೆ. ಅದರ ಒಟ್ಟಿಗೆ ನೀವು ನೋಡಿದ ಹಾಗೆ ಅವರ ಮನೆಯ ಪರಿಸ್ಥಿತಿಯನ್ನು ನೋಡಿ, ಇವರು ಕೇಶವ ಸುನ್ನಾನ ಪಂಚಾಯತ್ ವತಿಯಿಂದ ಇಷ್ಟು ಒಂದು ಸಣ್ಣ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದು ಪೂರ್ತಿ ಆಗಿಲ್ಲ. ಅದನ್ನು ಒಂದು ಮುಂದಿನ ಹಂತಕ್ಕೆ ಅದನ್ನು ಒಂದು ಪೂರ್ಣ ಹಂತಕ್ಕೆ ಕೊಂಡೋಗುವಂಥ ವ್ಯವಸ್ಥೆಯಲ್ಲಿ ನಾವು ಕೈ ಜೋಡಿಸುವಂಥ ಒಂದು ಮನಸ್ಥಿತಿ ಇದೆ. ತಮ್ಮೆಲ್ಲರ ಸಹಕಾರ ಇದ್ದರೆ ಒಂದು 2-3 ತಿಂಗಳ ಒಳಗೆ ಆ ಮನೆಯನ್ನು ವ್ಯವಸ್ಥಿತ ರೀತಿಯ ಹಂತಕ್ಕೆ ಕೊಂಡೊಯ್ಯಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಪಂಚಾಯತ್ ಮೆಂಬರ್ ಆಗಿರುವಂಥ ಕೇಶವ್ ಸುಣ್ಣಾಣ ಅವರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಸುಷ್ಮಿತಾ ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸರ್. ನಿಮಗೆ ಹೇಗೆ ಗೊತ್ತಾಯಿತು ಅನ್ನೋವಂಥದ್ದು, ಹಾಗೆಯೇ ನಿಮ್ಮ ಕಡೆಯಿಂದ ಯಾವ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ? ಅಲ್ಲ, ನಮ್ಮ ಸಹಕಾರ ಅವರಿಗೆ ಫುಲ್ ಉಂಟು. ನಮಗೆ ಅವರು ಇಲ್ಲಿ ನಮ್ಮ ಮನೆ ಕೆಳಗೆ ನಮ್ಮ ಮನೆ ಕೆಳಗೆ ಇರುವುದು. ಅವರು ನಮಗೆ ಫಸ್ಟಿಗೆ ಅವರು ಹುಷಾರಿರುವಾಗ ಅವರು ಹೇಳಿದ್ರು ನಮಗೆ ಹೇಗೆ ನಮಗೆ ಈ ಕಾಯಿಲೆ ಅಂತ ಗೊತ್ತಿಲ್ಲ ನನಗೆ. ಮತ್ತು ಅವರು ಹೇಳಿದ್ರು ಹೀಗೆ ಮತ್ತು ನಮಗೆ ಎಲ್ಲ ಗೊತ್ತಾಯ್ತು. ನಾನು ಇವರಲ್ಲಿ ಭೇಟಿಯಾದೆ, ಕಿರಣ್ ಶೆಟ್ಟಿ ಅವರು ನಮ್ಮ ಭೇಟಿಯಾದ. ಮತ್ತು ಅವರ ಹತ್ರ ನಾನು ಹೇಳಿದೆ ನಾನು ಹೀಗೆ ಅಂತಂದು. ಅವರು ಕೂಡಲೇ ನಾವೆಲ್ಲ ಬಂದು ಈಗ ಇವರನ್ನೆಲ್ಲ ಭೇಟಿ ಮಾಡಿ ಈಗ ಅವರು ನಮಗೆ ಎಲ್ಲ ಈಗ ನಾವೆಲ್ಲ ಮಾತಾಡಿ ಒಂದು 3 ಲಕ್ಷ ಚಿಲ್ಲರೆ ಆಗಿದೆ. ಮತ್ತು ಮನೆ ಅರ್ಧ ಇದರಲ್ಲಿ ಉಂಟು, ಎಲ್ಲ ಫಿನಿಶ್ ಆಗಿದೆ. ಅದು ಪಂಚಾಯತಿಯಿಂದ ನಾನು ಕೊಟ್ಟದ್ದು ಮನೆ, ಅದೆಲ್ಲ ಮನೆಯದ್ದು ಪಂಚಾಯತಿದೆ ಎಲ್ಲ ಹಣ ಬಂದಿದೆ ಅದಕ್ಕೆ. ಇನ್ನು ಅದೊಂದು ಹಂತದಲ್ಲಿ ಉಂಟು, ಅದನ್ನು ಸ್ವಲ್ಪ ಇನ್ನು ನೋಡಬೇಕಷ್ಟೇ. ಅವೆಲ್ಲ ನಾವು ಯುವ ಸ್ಪಂದನಲ್ಲಿ ಅವರು ಮಾಡ್ತಾಯಿದ್ದಾರೆ, ನಾವೆಲ್ಲ ಸೇರಿ. ಮತ್ತು ಬೇರೆಯವರೆಲ್ಲ ಇಲ್ಲಿ ಎಲ್ಲ ಅದಕ್ಕೆ ಮಾಡ್ತಾಯಿದ್ದಾರೆ, ಕೆಲಸನೆಲ್ಲ ಮಾಡ್ತಾಯಿದ್ದಾರೆ ಈಗ. ಮತ್ತು ಈಗ ನಾವು ಅವರಿಗೆ ಎಷ್ಟು ಹೆಲ್ಪ್ ಆಗಿದೆ ಅಷ್ಟು ನಾವು ಮಾಡ್ತಾಯಿದ್ದೇವೆ, ನಾವೆಲ್ಲ ಸೇರಿ ಎಲ್ಲ. ನಾನು ಪಾಪದೆ ಕೂಲಿ ಕೆಲಸ ಮಾಡ್ತದೆ, ರಡ್ಡು ಜೋಕುಲಿನ ಶಾಲೆ ಕಲ್ಪವಣೆ, ಬಾರಿ ಬಂಗೋಡು ಜೀವನ ಸಾಗಿಸವಣೆ. ಪಂಡ ದಿನತ್ತ ಸಂಬಳ ದಿನಕ್ಕೆಲ್ಲ ಬಂಗೋಡು ಬಾರಿ ಇತ್ತದ ಪರಿಸ್ಥಿತಿ. ಪೂರ ಸಾಮಾನು ಐಕನಕ್ಕೆ ಪೂರ ಬೆಲೆ ಜಾಸ್ತಿ, ಅದು ಖರ್ಚು ವೆಚ್ಚಗಳು ಪೂರ ಜಾಸ್ತಿ. ಹೋಗೋಣ ವಹಿವಾಟು ಮಾಡ್ಕೊಂಡಲ್ಲ ಬಾರಿ ಬಂಗ ಇವರದ ಪರಿಸ್ಥಿತಿ ಬಾರಿ ಬಡ್ಸದ ಬಾರಿ ಆಸ್ಪತ್ರೆ ಸಾಧಾರಣ ಬಂಗಾಂಡ್ ಬಾರಿ ಬಂಗಾಡು ಅಂಚಾನ ಇತನಾಡು ಸುಧಾರ ನಾನು ಸುಧಾರಿತು ಅಂತ ಬೇರೆ ಬಾರಿ ಬಂಗ ಉಂಡು ಮಾಡೋದು. ಯುವ ಸ್ಪಂದನ ಅಕ್ಲೆ ಒಂಜಿ ಪಾತೆಡ್ದು ಅನ್ನಕ್ಕೆ ಅಕ್ಲೆ ಒತ್ತೊಂದೇರು ನಾನು ದುಂಬದ ಸಾದಿನ ತೇಪದು ಕೊಡ್ತೇರು. ಅಕ್ಲೆ ದೇವರು ಎಡ್ಡೆ ಅನ್ನು ಪಡೆದು ಮಾಡೋದು ಅನ್ನ ಆತೆ ಪಂಪು ಎಂಕ್ಲೆ ನನ್ನ ನೆಕ್ ದುಂಬೋಪನ ಸಾದಿನ ಆ ದೇವರು ಎಂಕ್ಲೆ ಕೊರಡನ್ನು ಮಾಡೋದು ಪ್ರಾರ್ಥನೆ ಅನ್ಪಣೆ. ಎಂಕ್ಲಿನ ಪರಿಸ್ಥಿತಿ ತೂದು ಪೂರ ಜನಕ್ಕುಲ್ಲ ಸಹಕಾರ ಮನ್ಪಲೆಂದು ಯಾನು ನಟ್ಟೋನೆ ಎಂಕ್ಲೆಡ್ದು ದಾಲ ಮನ್ಪೇರು ಸಾಧ್ಯಜಿ ನಿಖಲ್ನ ಸಹಕಾರ ಇತ್ತನ ಮಾತ್ರ ಎನ್ನ ಬಾಲ ಹುಷಾರ ಮಾಡಿದ್ದು ಏನು ಬೇಡೊಂದಿಲ್ಲ. ಸುಷ್ಮಿತಾ ಅವರ ಮನೆಯ ಸ್ಥಿತಿಯನ್ನು ನೋಡ್ತಾ ಇದ್ದೀರಲ್ಲ, ಯಾವ ರೀತಿಯಾಗಿದೆ ಅಂತ. ಪುಟ್ಟ ಮನೆ, ಈ ಮನೆಯ ಸ್ಥಿತಿಯನ್ನು ನೋಡಿದ್ರೇ ಆರ್ಥಿಕವಾಗಿ ಎಷ್ಟೊಂದು ಬಡತನ ಇದೆ ಅನ್ನೋವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿತ್ತು ಅಂತ ಹೇಳಿದಾಗ 5 ರಿಂದ 5.5 ಲಕ್ಷ ಅಂತ ಹೇಳಿದರೆ ಖಂಡಿತವಾಗ್ಲೂ ಇವರಿಗೆ ಅದು ದೊಡ್ಡ ಮೊತ್ತನೇ. ಹಾಗಾಗಿ ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು. ಸುಷ್ಮಿತಾ ಅವರು ಇವಾಗ
ಫಸ್ಟ್ PUCಯಲ್ಲಿ ಕಲಿತಾ ಇದ್ರು, ಇದಕ್ಕಿಂತ ಮುಂಚೆ ಯಾವುದೇ ರೀತಿಯಂಥ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಿರಲಿಲ್ಲ. ಆದರೆ ಈಗ ಬಂದಿರುವಂಥ ಆರೋಗ್ಯ ಸಮಸ್ಯೆ ಏನಿದೆಯೋ ಇದು ಬಹುದೊಡ್ಡ ಆಘಾತವೇ ಈ ಮನೆ ಮಂದಿಗೆ. ಇವರು ಕೂಡ ದಿನಗೂಲಿ ಮಾಡುವಂತಹ ಕುಟುಂಬ. ಪ್ರತಿನಿತ್ಯದ ದಿನಗೂಲಿ ಏನಿದೆಯೋ ಅದು ಆ ದಿನಕ್ಕೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ. ಆದರೆ ಈಗ ಇಷ್ಟು ದೊಡ್ಡ ಮೊತ್ತವನ್ನು ಖಂಡಿತವಾಗ್ಲೂ ಈ ಕುಟುಂಬಕ್ಕೆ ಭರಿಸೋದಕ್ಕೆ ಕಷ್ಟ. ಹಾಗಾಗಿ ಇವರಿಗೆ ಸಹಕಾರವನ್ನು ನೀಡೋದಕ್ಕೆ ಮುಂದೆ ಬಂದಿರುವಂಥ ಯುವ ಸ್ಪಂದನ ರಿಜಿಸ್ಟರ್ಡ್ ಪೇರ್ನೆ ಇವರದ್ದೇ ಒಂದು ಅಕೌಂಟ್ ನಂಬರನ್ನು ಕೊಟ್ಟು ಈ ಮೂಲಕನೇ ಇವರಿಗೆ ಸಹಕಾರ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಹಾಗಾಗಿ ನಾವು ಕೂಡ ಇದೇ ನಂಬರನ್ನು ಹಾಕಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಯಾರೆಲ್ಲ ಸಹಕಾರವನ್ನು ನೀಡಬೇಕು ಅನ್ನುವಂತಹ ಸಹೃದಯಿಗಳಿದ್ದಾರೋ ನೀವೆಲ್ಲರೂ ಕೂಡ ಸಹಕಾರವನ್ನು ನೀಡಿ. ದಯೆ ಇರದ ಧರ್ಮ ಯಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯೆಯೇ ಧರ್ಮದ ಮೂಲವಯ್ಯ ಅನ್ನುವಂಥದ್ದು ಸರ್ವಜ್ಞನವರ ವಚನದ ಸಾಲುಗಳು. ಇದೀಗ ಧರ್ಮವನ್ನು ಮರೆತು ಜಾತಿಯನ್ನು ಮರೆತು ಸುಷ್ಮಿತಾ ಅವರಿಗೆ ದಯೆಯನ್ನು ತೋರಬೇಕಾಗಿದೆ. ಸುಷ್ಮಿತಾ ಅವರು ಅರಳುವ ಹೂವು, ಅವರ ಮುಖದಲ್ಲಿ ನಗು ಇರಬೇಕು, ಆದರೆ ಈಗ ಕಣ್ಣೀರಿದೆ. ಇದನ್ನು ಸರಿದೂಗಿಸುವಂಥದ್ದು ನಮ್ಮ ಕೈಯಲ್ಲಿದೆ. ನಾವೆಲ್ಲರೂ ಕೂಡ ಸಹಕಾರವನ್ನು ನೀಡಿ ಆರ್ಥಿಕವಾಗಿ ಸಹಕಾರವನ್ನು ನೀಡಿದ್ವಿ ಅಂತ ಹೇಳಿದರೆ ಸುಷ್ಮಿತಾ ಅವರ ಆರೋಗ್ಯ ಸ್ಥಿತಿ ಸರಿಯಾಗುತ್ತೆ. ಹನಿ ಹನಿ ಸೇರಿದರೆ ಹಳ್ಳ ಅನ್ನುವಂತಹ ಮಾತಿದೆ. ಹಾಗಾಗಿ ನಮ್ಮ ಕೈಲಾದಷ್ಟು ಸಹಕಾರವನ್ನು ನೀಡೋಣ. ಇವರ ಇದೀಗ ನಡೀತಾ ಇರುವಂಥದ್ದು ಕಿಮೋಥೆರಪಿ, ಮುಂದೆ ಇವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥ ಹಂತ ಕೂಡ ಇದೆ. ಹಾಗಾಗಿ ಸುಮಾರು 5 ರಿಂದ 5.5 ಲಕ್ಷ ಬೇಕು ಅನ್ನುವಂಥದ್ದು ವೈದ್ಯರು ತಿಳಿಸಿರುವಂಥದ್ದು. ಅದರ ಜೊತೆಗೇನೆ ಇವರ ಮನೆಯ ಸ್ಥಿತಿಯನ್ನು ಕೂಡ ನಾವು ನೋಡಿದ್ವಿ. ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿದ್ದಾರೆ. ಇವರ ಮನೆಯ ಮುಂದೆ ಹೊಸ ಮನೆಯನ್ನು ಕಟ್ಟುತ್ತಾ ಇದ್ದಾರೆ, ಅದೂ ಕೂಡ ಎದ್ದು ನಿಲ್ಲಬೇಕಾಗಿದೆ. ಹಾಗಾಗಿ ಎಲ್ಲ ಹಂತದಲ್ಲಿ ಕೂಡ ಸುಷ್ಮಿತಾ ಅವರಿಗೆ ಸಹಕಾರವನ್ನು ನೀಡಬೇಕು, ಮನೆ ಮಂದಿಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿದರೆ ನಿಮ್ಮೆಲ್ಲರ ಸಹಕಾರ ಬೇಕು. ಯುವ ಸ್ಪಂದನ ರಿಜಿಸ್ಟರ್ಡ್ ಸುಷ್ಮಿತಾ ಅವರ ಆರೋಗ್ಯವನ್ನು ಗುಣಪಡಿಸುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅವರ ಆರ್ಥಿಕವಾಗಿ ಸಹಾಯವನ್ನು ನೀಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಅದರ ಕಾರ್ಯಗಳು ಕೂಡ ಮುನ್ನಡೀತಾ ಇದೆ. ನೀವು ಕೂಡ ಸಹಕಾರವನ್ನು ನೀಡಿ ಎಲ್ಲ ರೀತಿಯಾಗೂ ಕೂಡ ಸುಷ್ಮಿತಾ ಅವರ ಮುಖದಲ್ಲಿ ನಗು ತರಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದೆ ಉತ್ತರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಲತೆ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.